ಹವನವನ್ನು ಶಾರದಾನಿಕೇತನ ಶಕ್ತಿ ಸ್ಥಳದಲ್ಲಿ ಇವತ್ತಿನ ದಿವಸ ಮಹಾಗಣಪತಿ ಪ್ರೀತಿರತವಾಗಿ ಗಣಹವನವನ್ನು ಮಾಡಿ ಹಾಗೂ ನಾಗಬ್ರಹ್ಮನ ವಿಶೇಷ ಪೂಜೆಯನ್ನು ಇವತ್ತಿನ ದಿವಸ ಪ್ರಸನ್ನ ಪೂಜೆಯನ್ನು ಸನ್ನಿಧಿಯಲ್ಲಿ ಮಾಡಿದ್ದೇವೆ. ಅದೇ ಪ್ರಕಾರ ಇವತ್ತಿನ ದಿವಸ ಆ ಶಾರದಾ ಮಾತೆಯ ಪಟ್ಟಬಂಧೋತ್ಸವ ಕಾರ್ಯಕ್ರಮ, ಅದೇ ಪ್ರಕಾರ ಆ ಶಾರದಾ ಮಾತೆಯ ಶಾರದಾ ತಾಯಿಯಲ್ಲಿ ಬೇಡಿಕೊಳ್ಳುವುದು, ವರ್ಷಂ ಪ್ರತಿ ನಡೆಯುವಂತಾಗಿ ಶಾರದಾ ಮಹೋತ್ಸವ ವಿಶೇಷ ವಿಜೃಂಭಣೆಯಲ್ಲಿ ನಿರ್ವಿಘ್ನದಲ್ಲಿ ಯೋಗ್ಯ ರೂಪದಲ್ಲಿ ಆಗುವಂತೆ ಆ ಮಹಾಗಣಪತಿ ದೇವರು ಆ ಶಾರದಾ ಮಾತೆ ದೇವಿ ಪೂರ್ಣ ರೂಪದಲ್ಲಿ ಅನುಗ್ರಹ ಮಾಡಿಕೊಡಬೇಕು. ಮಾತ್ರವಲ್ಲ, ನಮ್ಮ ಹಿಂದೂ ಸಮಾಜದ ಎಲ್ಲ ಬಾಂಧವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅವರ ಸೇವೆ ಮಾಡುವಂತಹ ಭಾಗ್ಯವನ್ನು ನಮಗೆಲ್ಲರಿಗೂ ಆ ಶಾರದಾ ಮಾತೆ ಅನುಗ್ರಹ ಮಾಡಿಕೊಡಬೇಕು. ಮಾತ್ರವಲ್ಲ, ನಾಳೆಯಿಂದ ಮೂಲ ನಕ್ಷತ್ರ ಪ್ರಥಮ ಪಾದದಲ್ಲಿ ಆ ಶಾರದಾ ಮಾತೆಯ ಪ್ರತಿಷ್ಠಾಪನಾ ಕಾರ್ಯ ನಾಳೆ ದಿವಸ ಆಗಲಿಗುಂಟು. ಅದರ ನಂತರ ವಿಜಯದಶಮಿ ಪರ್ಯಂತ ಆಗುವಂತಹ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನದಲ್ಲಿ ಯೋಗ್ಯಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮಗಳು ಆ ಶಾರದಾ ಮಾತೆಯ ಅನುಗ್ರಹದಿಂದಲೇ ನಿರ್ವಿಘ್ನದಲ್ಲಿ ವಿಜೃಂಭಣೆಯಲ್ಲಿ ಯೋಗ್ಯ ರೂಪದಲ್ಲಿ ನಡೆಸುವಂತೆ ಆ ಶಾರದಾ ಮಾತೆ ಪೂರ್ಣ ಅನುಗ್ರಹ ಮಾಡಿಕೊಡಬೇಕು. ಮಾತ್ರವಲ್ಲ, ಆ ಶಾರದಾ ಮಾತೆಯ ಸನ್ನಿಧಿಯಲ್ಲಿ ತುಂಬ ಜನ ಸೇವೆ ಮಾಡ್ತಾರೆ. ಆ ಸೇವೆ ಮಾಡಿ ಅವರಿಗೆ ಏನು ಬೇಡ್ತಾರೋ ಬೇಡಿದಂಥ ಎಲ್ಲ ಇಷ್ಟಾರ್ಥವನ್ನು ಆ ಶಾರದಾ ಮಾತೆ ಪರಿಪೂರ್ಣ ರೀತಿಯಲ್ಲಿ ಅವರಿಗೆ ಅನುಗ್ರಹ ಮಾಡಿಕೊಡಬೇಕು. ಅವರ ಎಲ್ಲ ಇಷ್ಟಾರ್ಥವನ್ನು ಪರಿಪೂರ್ಣವಾಗಿ ನಡೆಸಿಕೊಡಬೇಕು. ಮಾತ್ರವಲ್ಲ, ಆ ಶಾರದಾ ಮಾತೆಯ ನಿರಂತರವಾಗಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಅವಳ ಅನುಗ್ರಹದಿಂದ, ಅವಳ ಪ್ರಚೋದನೆಯಿಂದ, ಅವಳ ಪ್ರೇರಣೆಯಿಂದ ದೇವರು ನಡೆಸಿಕೊಡಬೇಕು. ಮಾತ್ರವಲ್ಲ, ಆ ವಿಜಯದಶಮಿಯಂದು ಶೋಭಾಯಾತ್ರೆ ಉಂಟು. ಆ ಶೋಭಾಯಾತ್ರೆಗೆ ಸಹ ಶುಭ್ರ ವಾತಾವರಣವನ್ನು ಆ ಶಾರದಾ ಮಾತೆ ಅನುಗ್ರಹಿತ ಮಾಡಿಕೊಟ್ಟು ಆ ಶೋಭಾಯಾತ್ರೆ ನೋಡುವಂತಹ ಭಾಗ್ಯವನ್ನು ಆ ಶಾರದಾ ಮಾತೆ ನಮಗೆ ಎಲ್ಲರಿಗೂ ಅನುಗ್ರಹಿತ ಮಾಡಿಕೊಟ್ಟು ಯೋಗ್ಯ ರೂಪದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಆ ಮಹಾಗಣಪತಿ ಹಾಗೂ ಶಾರದಾ ಮಾತೆಯ ಅನುಗ್ರಹದಿಂದ ನಿರ್ವಿಘ್ನದಲ್ಲಿ ವಿಜೃಂಭಣೆಯಲ್ಲಿ ಯಶಸ್ವಿಯಾಗುವಂತೆ ಆ ಶಾರದಾ ಮಾತೆ ಪೂರ್ಣ ಅನುಗ್ರಹ ನಮಗೆ ಎಲ್ಲರಿಗೂ ಅನುಗ್ರಹಿತ ಮಾಡಿಕೊಡಬೇಕಂದ್ರೆ ಶಾರದಾ ಮಾತೆ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ದಕ್ಷತೆಯಿಂದ ಮಹಾಗಣಪತಿಯ ನಮಃ ಅಂತ ಆ ಶಾರದಾ ಮಾತೆಯ ವಿಗ್ರಹ ನಿರ್ಮಾಣ ಮಾಡಿ ಕೊಡೋ ಕ್ರಮ. ಇದೇ ಪ್ರಕಾರ ಈ 72ನೇ ವರ್ಷದ ಈ ಶಾರದಾ ಮಾತೆಯ ವಿಗ್ರಹವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ಸಂತೋಷದಲ್ಲಿ ನಮ್ಮ ಸುದೇಶರಿಗೆ ಅದನ್ನು ಹಸ್ತಾಂತರ ಮಾಡಿಕೊಡಬೇಕು. ಅವರು ಸಮಿತಿಯವರಿಗೆ ಹಸ್ತಾಂತರ ಮಾಡ್ತಾರೆ. ನೀವು ಸಂತೋಷದಿಂದ ಮುಂದೆಯೂ ಸಹ ನಿಮ್ಮ ಕೈಯಿಂದಲೇ ಆ ಶಾರದಾ ಮಾತೆ ವಿಗ್ರಹ ನಿರ್ಮಾಣ ಆಗಬೇಕಂತ ನಮ್ಮ ಒಂದು ಇಚ್ಛೆ. ಆ ಪ್ರಕಾರ ಆ ಶಾರದಾ ಮಾತೆ ನಡೆಸಿಕೊಡಬೇಕು. ನಿಮಗೂ ಸಹ ಆಯುರಾರೋಗ್ಯ ಕೊಟ್ಟು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿಯನ್ನು ಆ ಶಾರದಾ ಮಾತೆ ಅನುಗ್ರಹ ಮಾಡಿಕೊಟ್ಟು ನಿಮ್ಮ ವೃತ್ತಿ ಜೀವನದಲ್ಲಿ ಇನ್ನೂ ಅಭಿವೃದ್ಧಿ ಮಾಡಿಕೊಡಬೇಕಂತ ಹೇಳಿ ಆ ಶಾರದಾ ಮಾತೆಯ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ನಿಮಗೆ ಆಶೀರ್ವಾದವನ್ನು ಪಡ್ತೇವೆ. ವಾಸಸ್ಥಾನದಲ್ಲಿ ಸುಖ ಶಾಂತಿ ಸಂತತಿ ಸಮೃದ್ಧಿ ಕೊಟ್ಟು ಏನು ದೋಷ ಇದ್ರೂ ಸಹ ದೋಷವನ್ನು ನಿವಾರಣೆ ಮಾಡಿ ನಿಮ್ಮ ಮಕ್ಕಳಿಗೆ ಸೊಳ್ಳೆ ವಿದ್ಯಾಭ್ಯಾಸ ಆಯುಷ್ಯ ಆರೋಗ್ಯ ಐಶ್ವರ್ಯ ದಯಪಾಲಿಸಿ ನಿರಂತರವಾಗಿ ಸೇವೆ ಮಾಡೋ ದೇವರ ನಿಮ್ಮ ಭಾಗ್ಯವನ್ನು ಕೊಡಲಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮಾತಾ ಸಾಂಸ್ಕೃತಿಕ ಕಾರ್ಯಕ್ರಮ ವಿಶೇಷ ಮಾತಾ ಎಡ್ಡ ರೀತಿಯಲ್ಲಿ ನಡಪಾಡುಗಳನ್ನು ಬಂದು ಪುನರಪಿ ಪ್ರಾರ್ಥನೆ ಬಂತು.
Thank you.